ಪ್ರತಿಭಟನೆ ಅಲ್ಲ ಅದು, ಅದು ಗಲಭೆ, ಪೂರ್ವ ನಿಯೋಜಿತವಾದಂಥ ಗಲಾಟೆ. ಅದು ಗಲಭೆ ಮಾಡಲಿಕ್ಕೋಸ್ಕರ, ದೊಂಬಿ ಮಾಡಲಿಕ್ಕೋಸ್ಕರ, ಸಾರ್ವಜನಿಕ ಸ್ವತ್ತುಗಳನ್ನು ಹಾಳು ಮಾಡಲಿಕ್ಕೋಸ್ಕರ ಮಾಡಿದಂಥ ಗಲಾಟೆಗಳು ಅಸ್ಸಾಮಿನಿಂದ ಹಿಡಿದು ಮೊನ್ನೆ ಮಂಗಳೂರಿನವರೆಗಿದೆ ಅಂತ. ಮಂಗಳೂರಿನಲ್ಲಿ ಗಲಾಟೆ ಆಯ್ತಲ್ಲ, 144ನೇ ಸೆಕ್ಷನ್ ಇದೆ, ನಿಮಗೆ ಹೆಚ್ಚು ಅವಕಾಶ ಇಲ್ಲ ಅಂತ ಮತ್ತು ಮುಂದಕ್ಕೆ ಬಂದರು. ಇವರನ್ನು ತಡೆದಾಗ ಅವರೇನು ಮಾಡಿದರು? ಅವರು ಕಲ್ಲು ಬಿಸಾಡಿದರು, ಅವರು ಬೆಂಕಿ ಹಾಕಿದರು. ನೀವು ಆ ಚಿತ್ರವನ್ನು ನೋಡಿದಾಗ ನಿಮಗೆ ನೆನಪು ಬರಲಿಲ್ವಾ ಕಾಶ್ಮೀರ? ಕಾಶ್ಮೀರದಲ್ಲಿ ಹೇಗೆ ಕಲ್ಲು ಬಿಸಾಡಿದ್ರು, ಹೇಗೆ ಬೆಂಕಿ ಹಾಕಿದ್ರು, ಅದೇ ರೀತಿ ಮಾಡಿದ್ದಾರೆ. ಹಾಗೆ ಪೊಲೀಸ್ ಸ್ಟೇಷನ್ ಒಳಗೆ ನುಗ್ಗಲಿಕ್ಕೆ ಹೋದ್ರು, ಅದೇ ರೀತಿ ನುಗ್ಗಲಿಕ್ಕೆ ಹೋದ್ರು. ಅಲ್ಲೇ ಪಕ್ಕದಲ್ಲಿ ಒಬ್ಬರು ಕಿಣಿ ಅಂತ ಹೇಳುವಂಥವ್ರು ಬಂದೂಕಿನ ಅಂಗಡಿ ಇತ್ತು, ಅದರ ಹೊರಗಿನ ಮರದ ಬಾಗಿಲನ್ನು ಮುರಿದು ದೇವರ ದಯದಿಂದ ಒಳಗೆ ಇರುವಂಥ ಕಬ್ಬಿಣದ ಬಾಗಿಲನ್ನು ಅವ್ರಿಗೆ ಮುರಿಲಿಕ್ಕಾಗಲಿಲ್ಲ. ಅಷ್ಟರೊಳಗೆ ಪೊಲೀಸರಲ್ಲಿ ಧುಮುಕಿದ್ರು. ಅಕಸ್ಮಾತ್ ಅದರೊಳಗೆ ಹೋಗಿದ್ರೆ 400 ಕೋವಿಗಳು, ಅದಕ್ಕೆ ಬೇಕಾದಂಥ ಎಲ್ಲ ಮದ್ದುಗುಂಡುಗಳು ಅದರಲ್ಲಿತ್ತು. ಏನಾಗ್ತಿತ್ತು ಹೇಳಿ? ಈ ಗಲಾಟೆ ದೊಡ್ಡ ಮಟ್ಟಕ್ಕೆ ಏರಿದಾಗ ಅವರು ಅಶ್ರುವಾಯು ಸಿಡಿಸಿದರು. ಅಶ್ರುವಾಯು ಸಿಡಿಸಿದಾಗಲೂ ಅವರಿಗೇನು ತಲೆಬಿಸಿ ಆಗಲಿಲ್ಲ. ಅವರು ಅದಕ್ಕೆ ತಯಾರಾಗಿ ಬಂದಂಥ ಜನಗಳವರು. ಅದಕ್ಕೋಸ್ಕರ ಅವರು ಗುಂಡು ಹಾರಿಸ್ತೇವೆ ಅಂತ ಹೇಳಿದರು. ಹುಸಿ ಗುಂಡುಗಳನ್ನು ಆಕಾಶದಲ್ಲಿ ಹಾರಿಸಿದರು. ಆವಾಗಲೂ ಇವರಿಗೆ ಕಲ್ಲೊಡೆದ್ರಲ್ಲ. 53 ಜನ ಪೊಲೀಸರಿಗೆ ಗಾಯ ಆಗಿದೆ. ಇಲ್ಲಿ ಇದ್ದಾರಲ್ಲ, ಇವರ ಬಂಧುಗಳಿಗೆ ಗಾಯ ಆಗಿದೆ. 30 ಜನ ಒಳರೋಗಿಗಳಾಗಿ ಆಸ್ಪತ್ರೆ ಸೇರಿದ್ದಾರೆ. ಅಂಥ ಸಂದರ್ಭದಲ್ಲಿ ಪೊಲೀಸರು ಇನ್ನೇನು ಮಾಡಬೇಕು? ಪೊಲೀಸರ ಮೇಲೆ ಆಕ್ರಮಣ, ಸಮಾಜದ ಮೇಲೆ ಆಕ್ರಮಣ, ಸಾರ್ವಜನಿಕ ಸ್ವತ್ತುಗಳ ಮೇಲೆ ಆಕ್ರಮಣ. ಆ ಸಂದರ್ಭದಲ್ಲಿ ಪೊಲೀಸರು ನೇರ ಗುಂಡೇಟಿಗೆ ಆಜ್ಞೆ ಮಾಡಿದರು. 2 ಭಯೋತ್ಪಾದಕರು ಕೆಳಗೆ ಬಿದ್ದರು. ರಡ್ಡು ಜೀವ ಪೋಯಿನ ಬಲಿಪೋ ನಾನು ಹೇಳ್ತೇನೆ. ಆ ದಿವಸ ಅಲ್ಲಿದ್ದಂಥ ಪೊಲೀಸ್ ಕಮಿಷನರ್ ಡಾಕ್ಟರ್ ಹರ್ಷ ಆ ಗುಂಡಿಗೆ ಆರ್ಡರ್ ಮಾಡದಿದ್ದರೆ ಇವತ್ತು ಕಟ್ಟುಪಾಡಿಯಲ್ಲಿ ನಮ್ಮನ್ನು ಕಟ್ಟಿ ಹಾಕುವ ಪ್ರಸಂಗವಿರಲಿಲ್ಲ. ಎಲ್ಲ ಮುಗಿತಿತ್ತು. ನಮ್ಮ ಇಡೀ ರಾಜ್ಯ, ಇಡೀ ಜಿಲ್ಲೆಯನ್ನು, ರಾಜ್ಯವನ್ನು ಪಾಕಿಸ್ತಾನ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ. ನೆನಪಿಟ್ಕೊಳ್ಳಿ, ಪಾಕಿಸ್ತಾನ ಮಾಡುವಂಥ ಒಂದು ಪ್ರಯೋಗ ಶಾಲೆಯನ್ನಾಗಿ ಮಂಗಳೂರನ್ನು ಮಾಡಲಿಕ್ಕೆ ಅವರು ಹೊರಟಿದ್ರು. ಅದಕ್ಕೋಸ್ಕರ ನಾನು ಡಾಕ್ಟರ್ ಹರ್ಷರವರಿಗೆ 100 ಬಾರಿ ಅಭಿನಂದನೆ. ನೀವು ನಮ್ಮನ್ನು ಉಳಿಸಿರಿ. ಅಂಥ ಪ್ರಸಂಗ ಮಂಗಳೂರಲ್ಲಿ ನಡೀತಲ್ಲ. ಏನು ಬೇಕಾದ್ರೂ ಮಾಡ್ಬೋದಾ ನೀವಿಲ್ಲಿ? ಹಿಂದೂಗಳ ಬಾಳಿಗೆ ತೊಂದರೆ ಮಾಡುವ ಹಾಗೆ, ದೇಶದ ಸ್ವತ್ತುಗಳಿಗೆ ತೊಂದರೆ ಮಾಡದ ಹಾಗೆ, ಎಲ್ಲರ ಜೊತೆಯಲ್ಲಿ ಬದುಕುವುದಾದರೆ ಬದುಕಿ, ಇಲ್ಲ ಅಂತ ಆದರೆ ನಿಮ್ಮ ನೆಲ ನಿಮಗಿದೆ, ನೀವು ಅಲ್ಲಿಗೆ ಹೋಗಿ, ನಮ್ಮ ನೆಲ ನಮಗಿದೆ. ನಾನು ಹೇಳಿದ್ದು, ಈಗಲೂ ನಾವು ಹೇಳಿದ್ದು ಬಾಬರಿ ಮಸೀದಿನ ಪೊಡಿ ಮಾಲ್ಪು ನಮ್ಮ ಬಂಡೆ ಸುತ್ತ ಇಲ್ಲ. ನಮಗೆ ಕಲ್ಲಡಕದಲ್ಲಿ ಅದನ್ನು ಮಾಡಿ ತೋರಿಸಿದ್ದಕ್ಕೆ ಒಟ್ಟು ರಾಮನ ಹೋರಾಟದ ಇತಿಹಾಸ ಏನು ಅಂತ ತೋರಿಸಿದ್ದೆವು ನಾವು. ಅದರಲ್ಲಿ LK ಅದ್ವಾನಿಯವರ ರಥಯಾತ್ರೆ ಅದೊಂದು ದೊಡ್ಡ ಶಕ್ತಿ ಕೊಟ್ಟಂಥದ್ದು. ಆಮೇಲೆ ಮನೆಗೆ ಹೋಗಿ ಶಿಲಾಪೂಜನೆ, ಅದು ಇನ್ನೊಂದು ಶಕ್ತಿ ಕೊಟ್ಟಿರುವಂಥದ್ದು. 3ನೇದು ಆ ಬಾಬರಿ ಕಟ್ಟಡ ಯಾವುದಿತ್ತೋ ಅದನ್ನು ಉದ್ರಿಕ್ತವಾದಂಥ ಹನುಮಾನ್ ಭಕ್ತರು ಅದನ್ನು ಪುಡಿ ಮಾಡಿದ್ದು. 4ನೇದು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಕೊಟ್ಟರು, ತಪ್ಪದು. ಈ ಜಾತ್ಯತೀತ ಅಂತ ಹೇಳುವಂಥ ಡೋಂಗಿ ಜನಗಳೆಲ್ಲ ಸೇರಿ ನಮ್ಮ ಮೇಲೆ ಕೇಸ್, ನಮ್ಮ 5 ಜನರ ಮೇಲೆ ಕೇಸ್. ತಲೆಬಿಸಿ ಏನಿಲ್ಲ, 100ರ ಮೇಲೆ 101 ಕೇಸ್ ಅಷ್ಟೇ, ಗಡಿಬಿಡಿ ಏನಿಲ್ಲ. ಇವತ್ತು ಬಾಬರನ ಕಟ್ಟಡವನ್ನು ಉರುಳಿಸಿದೊಂದು ಹಿಸ್ಟಾರಿಕಲ್ ಇವೆಂಟ್, ಅದೊಂದು ಚಾರಿತ್ರಿಕ ಸಂಗತಿ. ಅದು ಮಹಾತ್ಮ ಗಾಂಧೀಜಿಯನ್ನು ಗೋಡ್ಸೆ ಕೊಂದದ್ದನ್ನು ಕೋಟಿ ಬಾರಿ ತೋರಿಸಲಿಲ್ವಾ? ಇಂದಿರಾ ಗಾಂಧಿ ಕೊಂದದ್ದನ್ನು ತೋರಿಸಲಿಲ್ವಾ? ರಾಜೀವ್ ಗಾಂಧಿ ಕೊಂದದ್ದನ್ನು ತೋರಿಸಲಿಲ್ವಾ? ಯಾರಾದರೂ ತಮಿಳಿಯನಿಗೆ ಇಲ್ಲ ಮಾರ್ಯಾರೆ ನಮಗೆ ಅಪಮಾನ ಮಾಡಿದ್ರಿ ನೀವು, ಹಾಗೆ ಆಗ್ತದ ಮಾರ್ಯಾರೆ? ಅದೊಂದು ಇತಿಹಾಸದ ಘಟನೆ, ಅದನ್ನು ಹೇಳಲೇಬೇಕು. ನೀವು ಅದರ ಜೊತೆಗೆ ಸೇರುವುದು ಯಾಕೆ? ಆ ಬಾಬರ್ನೊಟ್ಟಿಗೆ ನೀವು ಯಾಕೆ ಸೇರುವುದು?
ಈ ದೇಶದಲ್ಲಿ ಇದನ್ನು ಹೇಳುವವರು ಯಾರು? ಜಾಗ ತಗೊಳ್ಳೋದು ಇಲ್ಲಿ ಇದ್ದರೆ ಅವನ ನೋಂದಣಿ ಆಗಲೇಬೇಕು. ಇವರು ತಿಳ್ಕೊಂಡ್ರು, ಇಲ್ಲಿದ್ದಂಥ ಈ ಡೊಂಗಿ ಜನಗಳೆಲ್ಲ ತಿಳ್ಕೊಂಡ್ರು, ನಾವು ಗಲಾಟೆ ಮಾಡಿದರೆ, ಸಾರ್ವಜನಿಕ ಸ್ವತ್ತು ಹಾಳು ಮಾಡಿದರೆ, ಗಲಾಟೆ ಮಾಡಿದರೆ, ಆವತ್ತು ನೆಹರು ಆ ಷಂಡರ ಸರ್ಕಾರ ಇತ್ತಲ್ಲ, ಅವರು ಮಾಡಿದಾಗ ನಮಗೆ ಬಿಟ್ಟು ಕೊಡ್ತಾರೆ ಅಂತ ಯೋಚನೆ ಮಾಡಿದ್ರು. ಅದರ ಅದ್ಭುತವಾದಂಥ ನೇತೃತ್ವ ನರೇಂದ್ರ ಮೋದಿ ಅವ್ರದ್ದು ಮತ್ತು ಅಮಿತ್ ಶಾದ್ದು ಬೀಳಿಲ್ಲ. ನಿಮಗೊಂದು ಗಮ್ಮತ್ತು ಗೊತ್ತುಂಟು ಅಂತ ತಿಳ್ಕೊಂಡಿದ್ದಾನೆ. ಮೊನ್ನೆ 370ನೇ ಇದು ಮತ್ತು ಈ ಪೌರತ್ವ ಕಾನೂನು ಬಂತಲ್ಲ, ಅಲ್ಲಿವರೆಗೆ ನರೇಂದ್ರ ಮೋದಿ ಅಂದರೆ ರಾಕ್ಷಸ, ಅವನನ್ನು ತೆಗಿಬೇಕು ಹಾಗೆ ಹೀಗೆ. ಮೊನ್ನೆದಾದ ಮೇಲೆ ನರೇಂದ್ರ ಮೋದಿ ಆಂಡಲ್ಲ ಅವು ಮಾರ್ಯಾರೆ, ಈ ಅಮಿತ್ ಶಾನೇ ಬಾರಿ ಬಂಗಾರ. ಅಮಿತ್ ಶಾ ಆದರೆ ಇನ್ನೊಬ್ಬ ಬರ್ತಾರೆ, ಮತ್ತೊಬ್ಬ ಬರ್ತಾರೆ. ಇದೊಂದು ಮೃತ್ಯುಂಜಯ ದೇಶ. ಇಲ್ಲಿ ಮತ್ತೆ ಬರ್ತಾರೆ ಈ ದೇಶದಲ್ಲಿ, ನೆನ್ಪಿಟ್ಕೊಳ್ಳಿ. ಯಾರನ್ನೊಬ್ಬನೇ ಹೊಡೆದರೆ, ಬಡಿದರೆ, ಕೊಂದರೆ ನೀವೇ ಬದುಕುತ್ತೀರಿ ಅಂತ ಯೋಚನೆ ಮಾಡಬೇಡಿ. ಅಂತ ಮೃತ್ಯುಂಜಯ ದೇಶ. ಇಲ್ಲಿ ಮತ್ತೆ ದೇವತೆಗಳ ಮತ್ತೊಂದು ಅನುಗ್ರಹ ಆಗ್ತಾರೆ. ದೇವತಾ ಸ್ವರೂಪಿಯಾದಂಥ ಜನಗಳು ಈ ದೇಶದಲ್ಲಿ ಎದ್ದು ನಿಲ್ತಾರೆ. ನಾವು ಯೋಚನೆ ಮಾಡಿದ್ದೆವು ನರೇಂದ್ರ ಮೋದಿಯವರು ಬರ್ತಾರೆ ಅಧಿಕಾರಕ್ಕೆ ಅಂತ. ನಮ್ಗೆ ಗೊತ್ತಿಲ್ಲ, ಅಂದಾಜೆ ಇಲ್ಲ ನಮಗೆ. ನರೇಂದ್ರ ಮೋದಿಯವರು ಬಂದ ಮೇಲೆ ಅಮೇರಿಕಕ್ಕೆ ಹೋದರು. ಒಂದು ಮನೆಯಲ್ಲಿ ಮತಾಂತರ ಆದರೆ ಕನಕಪುರದಲ್ಲಿ ಆಯ್ತಲ್ಲ ಮಾರ್ಯಾರೆ, ಎಂಥ ಅನ್ಯಾಯ. ನಾನು ಆ ಭಾಷಣ ಮಾಡಿದ ಮೇಲೆ ಮತ್ತೆ ಕನಕಪುರದ ಆ ಕೋಟೆಗೆ ಆ ಗುಡ್ಡಕ್ಕೆ ಹೋಗಿರುವಂಥದ್ದು. ಅಲ್ಲಿ ಹಳ್ಳಿಯಲ್ಲೆಲ್ಲ ಮಾಡ್ತಾರೆ ಅಂತ. ಯಾವುದೋ ಒಂದು ಗುಡ್ಡದ ಮೇಲೆ ಒಂದು 2-3 ಕಲ್ಲಿರ್ತದೆ. ಅದಕ್ಕೆ ವರ್ಷದಲ್ಲಿ 1 ಬಾರಿನ 2 ಬಾರಿನ ಹೋಗಿ ಒಂದು ಸ್ವಲ್ಪ ಹೂ ಹಾಕಿ ಪೂಜೆ ಮಾಡಿ ಬರ್ತಾರೆ, ಹಿಂಗೆ ಎಡ್ಡ ಹೊಡೆ ಅಂತ. ಹಾಗೆ ಅಲ್ಲಿದೆ ಮುನೀಶ್ವರ ಬೆಟ್ಟ ಅಂತ ಅದಕ್ಕೆ ಹೆಸರು. ಅಲ್ಲಿ 3 ಕಲ್ಲುಗಳು ಎಷ್ಟು ದೊಡ್ಡದಂತ ಹೇಳಿದ್ರೆ, ನಾನು ನೋಡಿದೆ 6 ಅಡಿ ಎತ್ತರ 4 ಅಡಿ ಅಗಲದ 3 ಕಲ್ಲುಗಳು ಒಂದಕ್ಕೊಂದು ತಾಟಿಕೊಂಡಿದೆ. ಈ ಪಟಿಂಗರು ಏನು ಮಾಡಿದ್ದಾರೆ ಗೊತ್ತುಂಟ? ಆ ಕಲ್ಲುಗಳ ಮೇಲೆ, ಅದರ ತಲೆ ಮೇಲೆ ಒಂದು ಸ್ಲ್ಯಾಬ್, ಕಾಂಕ್ರೀಟ್ನ ಸ್ಲ್ಯಾಬ್ ಹಾಕಿ ಇವರ ಶಿಲುಬೆಯನ್ನು ಹಾಕಿದ್ದಾರೆ. ದರಿದ್ರ ಜನಗಳು ಮಾರ್ಯಾರೆ. ನಮಗೆ ಅಪಮಾನ ಮಾಡುದ, ನಮಗೆ ಅನ್ಯಾಯ ಮಾಡುದ? ನಿಮಗೆ ಶಿಲುಬೆ ಹಾಕ್ಕೊಳ್ಳಿ ಅಥವಾ ಶಿಲುಬೆಯಲ್ಲಿ ನೀವು ಇರಿ, ನಮಗೇನು ತೊಂದರೆ ಇಲ್ಲ. ನೀವು ಆ ದೇವರ ಮೇಲೆ ಹಾಕ್ತೀರಾ? ನೀವು ಪಕ್ಕದಲ್ಲಿ ಒಂದು ಅರ್ಕಾವತಿ ಕೆರೆ ಇದೆ, ಅದಕ್ಕೆ ಪಾತ್ರಿ ಕೆರೆ ಅಂತ ಹಾಕಿ. ಯಾವ ಪಾತ್ರಿಯೋ? ಪಕ್ಕದಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟಕ್ಕೆ ಹಾರೋ ಬೆಟ್ಟ ಅಂತ ಇದ್ರು, ಅದಕ್ಕೆ ನಿರ್ಮಲಾ ಬೆಟ್ಟ ಅಂತ. ನಿರ್ಮಲ ಅಂದರೆ ಹಿಂದೂ ಅಲ್ಲ, ಕನ್ವರ್ಟ್ ಆದಂಥ ಮದರ್ ತೆರೇಸಿನ ನಂತರ ಬಂದಂಥ ಹೆಣ್ಣು ಮಗಳು ಉಂಟಲ್ಲ ಅವಳ ಹೆಸರು. ಯಾಕೆ ಹೆಸರು ಬದಲು ಮಾಡ್ತೀರಾ ನೀವು?